ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅರ್ಪಿಸುವಂತಹ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟೆಡ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಟೇಸ್ಟ್ ಅಲ್ಲಿ 2 ವಿಧ ಇದೆ, ಒಂದು ಗುಡ್ ಟೇಸ್ಟ್, ಇನ್ನೊಂದು ಬ್ಯಾಡ್ ಟೇಸ್ಟ್. ಖಂಡಿತ ಎಲ್ಲರೂ ಕೂಡ 2 ಟೇಸ್ಟ್ ಅನ್ನು ಮಾಡೇ ಇರ್ತೀರಾ. ಇಲ್ಲ ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿದೆ, ಇದು ತುಂಬಾ ಕೆಟ್ಟದಾಗಿದೆ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ರುಚಿಯ ಕಾರ್ಯಕ್ರಮದಲ್ಲಿ ಯಾವತ್ತಿಗೂ ಎಂದೆಂದು ಗುಡ್ ಟೇಸ್ಟ್ ಅನ್ನೇ ಹೇಳಿಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಅವರು ಮಾಡಿದ ಟೇಸ್ಟ್ ಅಲ್ಲಿ ನಿಮ್ಗೆ ಯಾವುದು ಒಳ್ಳೇದಿದೆ ಅದನ್ನೇ ತೋರಿಸುವಂಥದ್ದು. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಬ್ಯೂಟಿಫುಲ್ ಆದ ಗುಡ್ ಟೇಸ್ಟ್ ಅನ್ನು ಮಾಡಿಕೊಡ್ಲಿಕ್ಕೆ ಬಂದಿದ್ದಾರೆ ರಾಧಾ ಮೇಡಮ್ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೇಗಿದ್ದೀರಾ? ಸೊ ಏನ್ ಅಡಿಗೆ ಮಾಡ್ತಾರೆ ಇವತ್ತು? ನಾನು ಇವತ್ತು ರವೆ ಬರ್ಫಿ, ಓಕೆ, ಮತ್ತೆ ಒಂದು ಖಾರ, ಒಂದು ಸಿಹಿ ಮಾಡ್ತಾ ಇದ್ದೇನೆ. ಓಕೆ, ರವೆ ಬರ್ಫಿ, ಸಿಹಿ ಇದು, ಓಕೆ, ಬರ್ಫಿ, ಆಮೇಲೆ ಖಾರ, ಸುವರ್ಣಗಡ್ಡೆಯ ಕೂಟ ಅಂತೇಳಿ. ಸೊ ಮಾಡೋಣ ಹಾಗಾದ್ರೆ. ಎಸ್ ಎಸ್, ಇವಾಗ ಏನ್ ಮಾಡ್ತಾ ಇದ್ದೀರಾ? ರವಾ ಬರ್ಫಿ ಅಂತೇಳಿ. ಓಕೆ, ಇವಾಗ ಏನ್ ಕೊಡ್ಲಿ? ಫಸ್ಟ್ ತುಪ್ಪವನ್ನು ನಾವು ಕಾಯಿಸ್ಬೇಕು. ಓಕೆ, ಅದಕ್ಕೆ ಕಡಾಯಿ ಬೇಕು. ಓಕೆ, ಸೊ ಇವಾಗ ಕಡಾಯಿಗೆ ಏನ್ ಮಿಕ್ಸ್ ಮಾಡಬೇಕು? ಫಸ್ಟಿಗೆ ತುಪ್ಪ ಹಾಕಬೇಕು. ಓಕೆ, ಇದರಲ್ಲಿ ಈಗ ಚಿರುಟಿ ರವೆ, ಸಕ್ಕರೆ, ಓಕೆ, ಮತ್ತೆ ಹಾಲಿನ ಹುಡಿ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ಓಕೆ, ಈಗ ರವೆದು ಹಾಫ್ ಕ್ವಾಂಟಿಟಿ ತುಪ್ಪವನ್ನು ತಗೊಳ್ಬೇಕು. ಓಕೆ, ರವೆ ಎಷ್ಟು ಹಾಕ್ತೀರಾ ಅಷ್ಟು ಹಾಫ್ ಕ್ವಾಂಟಿಟಿ ತುಪ್ಪ ಮತ್ತೆ ಯೂಸ್ ಮಾಡ್ಲಿಕ್ಕೆ ತುಪ್ಪ ಮತ್ತೆ ಯೂಸ್ ಮಾಡಲಿಕ್ಕಿಲ್ಲ. ಓಕೆ, ಸೊ ಎಲ್ಲ ಹಾಫ್ ಇಟ್ಟರೆ ಒಳ್ಳೆಯದು, ಜಾಸ್ತಿ ಇಡುವುದಕ್ಕಿಂತ. ತೆಗೆದು ಫಸ್ಟಿಗೆ ಅಲ್ವಾ? ತುಪ್ಪ ಹೌದು, ತುಪ್ಪ ಹಾಕಿ ರವೆ ಹಾಕುದಲ್ವಾ? ಲೋ ಫ್ಲೇಮಲ್ಲಿ ಮಾಡುವಂತ. ಓಕೆ, ಫಸ್ಟಿಗೆ ಇಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಬೇಕು. ತುಪ್ಪ ಸ್ವಲ್ಪ ಕಾದ ಮೇಲೆ ರವೆ ಹಾಕಬೇಕು. ಲೋ ಫ್ಲೇಮಲ್ಲಿ 5 ನಿಮಿಷ ಫ್ರೈ ಮಾಡಬೇಕು. ಓಕೆ, ಇದು ಬ್ರೌನಿಶ್ ಬರಬೇಕು, ಅಷ್ಟು ತನಕ ಫ್ರೈ ಮಾಡ್ಕೊಂಡು. ಓಕೆ, ರವೆ ಬ್ರೌನಿಶ್ ಬರಬೇಕು, ಅಷ್ಟವರೆಗೆ ಫ್ರೈ ಮಾಡಬೇಕು. ತುಪ್ಪದಲ್ಲೇ ಫ್ರೈ ಮಾಡಬೇಕು. ಸೊ ಇದರ ಹಾಫ್ ಇವಾಗ ತುಪ್ಪ ಹಾಕಿದ್ದೀರಾ, ಅದರ ಡಬಲ್ ರವೆ ಹಾಕಿದ್ದೀರಾ. ತುಪ್ಪ ಕಪ್ಪಿಗೆ ಹಾಫ್ ಕಪ್ ತುಪ್ಪ ಹಾಕಬೇಕು. ಓಕೆ, ಇದನ್ನು ಯಾವ ರೀತಿ ಕಲಿತೀರಿ ನೀವು? ಅಮ್ಮ ಮಾಡಿದ ಅಥವಾ ನೀವೇ ಟ್ರೈ ಮಾಡಿರುವಂಥದ್ದು? ನೀವೇ ಟ್ರೈ ಮಾಡಿರೋದಾ? ಫಸ್ಟಿಗೆ ಮಾಡಬೇಕಾದ್ರೆ ಏನು, ಐ ಮೀನ್ ಟೇಸ್ಟ್ ಒಳ್ಳೇದು ಬಂತ? ಆ ಟೇಸ್ಟ್ ಅಂದ್ರೆ ಇದು ಸ್ವಲ್ಪ ಇದ್ರ ಹಾಗೆ ಶೀರದ ಹಾಗೆ. ಸೊ ಅಲ್ಲ, ನೀವು ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಎಕ್ಸಾಕ್ಟ್ ನೀವು ಯೋಚನೆ ಮಾಡಿದ ತರನೇ ಬಂತ ಅಥವಾ ಇಲ್ಲ? ಟೆಕ್ಸ್ಚರ್ ಶೀರದ ಹಾಗೆ, ಸೊ ಕಷ್ಟ ಆಗಲಿಲ್ಲ. ಸೊ ಟೇಸ್ಟ್ ಎಲ್ಲ ನೀವು ಯೋಚನೆ ಮಾಡಿದ ರೀತಿಯಲ್ಲೇ ಬರ್ತದೆ. ಹೌದು, ಒಂದ್ಸಲ ನಾವು ಸಕ್ಕರೆದ್ದು ಅಥವಾ ಬೆಲ್ಲದೆಲ್ಲ ಅದರದ್ದು ಕ್ವಾಂಟಿಟಿ ಹೇಗೆ ಅಂತ ಗೊತ್ತಿರ್ತದಲ್ಲ, ಸೊ ನಾವು ಸ್ವೀಟ್ ಹೇಗೆ ಅಂದಾಜಲ್ಲಿ ನಮಗೆ ಮಾಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಇಸ್ ಮಸ್ಟ್ ಅಂತ ಹೇಳ್ತೀರಾ? ಯಾವ್ದ್ರಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ತುಪ್ಪದ ಸ್ಮೆಲ್ ಬರ್ತಾ ಇದೆ, ರವಾ ರೋಸ್ಟ್ ಆಗಿರೋ ಸ್ಮೆಲ್ ಕೂಡ ಬರಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಇದು ರವಾ ಸ್ವಲ್ಪ ವೈಟಿಶ್ ಆಗ್ತದೆ, ಆವಾಗ ಸ್ವಲ್ಪ ರೋಸ್ಟ್ ಆಗಿರ್ತದೆ. ಓಕೆ, ಐ ಮೀನ್ ಇದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಅವಸರವನ್ನೇ ಎಲ್ಲ ಬದಿಗಿಡಬೇಕು. ಹೌದು, ಸ್ವಲ್ಪ ಪೇಷನ್ಸ್ ಬೇಕು.
ಈಗ ರವಾ ಫ್ರೈ ಆಯ್ತು. ಓಕೆ, ರವಾದ ಸ್ಮೆಲ್ ಕೂಡ ಬರ್ತಾ ಇದೆ. ಈಗ ಸಕ್ಕರೆ, ರವಾ ಫ್ರೈ ಆದ್ಮೇಲೆ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಎಷ್ಟು ಹಾಕ್ಬೇಕು? ಅರ್ಧವಾ? ಸಕ್ಕರೆ ರವೆ ಎಷ್ಟು ಹಾಕಿದ್ದೇವೆ ಅಷ್ಟೇ ಕ್ವಾಂಟಿಟಿಯಲ್ಲಿ ಸಕ್ಕರೆ ಹಾಕ್ಬೇಕು. ಓಕೆ, ಮತ್ತೆ ನಿಮಗೆ ಎಷ್ಟು ಬೇಕು ಅಷ್ಟು? ಐ ಮೀನ್ ಸ್ವೀಟ್ ಬೇಕಾದ್ರೆ ಸ್ವಲ್ಪ ಹೆಚ್ಚು ಹಾಕಿದ್ರೆ ಆಯಿತು. ಇದನ್ನು ಇವಾಗ ಹೈ ಫ್ಲೇಮಲ್ಲಿ ಇಡ್ಬೋದಲ್ವಾ? ಇಲ್ಲ, ಹಾಗೇನೆ ಲೋ ಫ್ಲೇಮಲ್ಲಿ. ಓಕೆ, ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಟಿವಿಯಲ್ಲಿ ರಿವೀಲ್ ಆಗ್ತಾ ಇದೆ ನಿಮ್ಮದು ಡಿಶ್. ಎಲ್ಲೂ ನೋಡಿರ್ಲಿಕ್ಕಿಲ್ಲ, ನೀವೇ ಮಾಡಿ. ಓಕೆ, ಯಾವ ರೀತಿ ಬಂತು ಅಂತ ಹೇಳಿದ್ರೆ ನಿಮ್ಮ ಮೈಂಡಿಗೆ ಈ ರೀತಿ ಮಾಡಬೇಕು ಅಂತ ಹೇಳಿ? ಒಂದ್ಸಲ ಟ್ರೈ ಮಾಡಿದೆ. ಓಕೆ, ಸ್ವಲ್ಪ ಮೆಲ್ಟ್ ಆಗಲಿ, ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಲಿ. ಓಕೆ, ನೀರೆಲ್ಲ ಏನು ಯೂಸ್ ಮಾಡಲಿಕ್ಕಿಲ್ಲ ಇದಕ್ಕೆ? ಇಲ್ಲ, ಓನ್ಲಿ ಗೀ ಮತ್ತೆ ಸ್ವಲ್ಪ ಬೇಯಲಿಕ್ಕೆ ಹಾಲನ್ನು ಲಾಸ್ಟಿಗೆ ಯೂಸ್ ಮಾಡಿ. ಓಕೆ, ಹಾಲು ಮತ್ತು ಹಾಲಿನ ಹುಡಿ ಕೂಡ ಬೇಕಲ್ವಾ? ಇದನ್ನು ಬಿಟ್ಟು ಬೇರೆ ಏನು ಹವ್ಯಾಸ ಇದೆ ನಿಮಗೆ ಟೀಚಿಂಗ್ ಮಾಡುವಂಥದ್ದು? ಟೀಚಿಂಗ್, ಈಗ ಹಾಲಿನ ಹುಡಿ ಹಾಕಿ. ಓಕೆ, ಅದು ಕೂಡ ಅಷ್ಟೇ ಅರ್ಧ ಕಪ್. ಅರ್ಧ ಕಪ್ ಅಂದರೆ ಒಂದೊಂದು ಕಪ್ ತಗೊಳ್ಳೋದು. ನಾನೀಗ ಚಿರೋಟಿ ರವೆ ಹಾಫ್ ಕಪ್ ತಗೊಂಡಿದ್ರೆ ನಾನು ಹಾಫ್ ಕಪ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ. ಸೊ ಚಿರೋಟಿ ರವೆ ಎಷ್ಟು ತಗೊಂಡಿದ್ರೆ ಅಷ್ಟೇ ನೀವು ಹಾಲಿನ ಹುಡಿಯನ್ನು ಕೂಡ ತಗೊಳ್ತಾ ಇದ್ದೇನೆ. ಒಂಥರ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹೌದು, ಈಗ ಹಾಲನ್ನು. ಓಕೆ, ಹಾಲು ಎಷ್ಟು ಬೇಕು ಅಷ್ಟು ಅಥವಾ ಏನಾದರೂ? ಇಲ್ಲ, ಇದು ಎಷ್ಟು ಕ್ವಾಂಟಿಟಿ ನಾವು ಚಿರೋಟಿ ರವೆ ತಗೊಂಡಿದ್ದೇವೆ ಓಕೆ, ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಲನ್ನು ಮಿಕ್ಸ್ ಮಾಡುವಂಥ. ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಅಡುಗೆ ಮಾಡಿ ಗೊತ್ತಿರುತ್ತೆ ಎಷ್ಟು ಹಾಲು ಯೂಸ್ ಮಾಡಬೇಕು ಅಂತೇಳಿ. ಹೊಸೊಬ್ಬರಿಗೆ ಸ್ವಲ್ಪ ಕಷ್ಟ, ಅದನ್ನೆಲ್ಲ ಹೇಳಬೇಕಾಗುತ್ತೆ ನಾವು ಇಷ್ಟೇ ಯೂಸ್ ಮಾಡಬೇಕು ಅಂತ. ಕಲರ್ ಕೂಡ ಚೇಂಜ್ ಆಯ್ತು ಇವಾಗ. ಹೌದು, ಹೌದು. ಫ್ಲೇವರಿಗೆ ಸ್ವಲ್ಪ ಖಾರ. ಯಾವುದು? ಏಲಕ್ಕಿ. ಓಕೆ, ಏಲಕ್ಕಿ ಪುಡಿ ಮಾಡಿ ತಂದಿದ್ದೀರಾ? ಸೊ ಅದನ್ನು ಹಾಕಬೇಕು ಫ್ಲೇವರಿಗೋಸ್ಕರ ಅಲ್ವಾ? ಓಕೆ. ಈಗ ಪರಿಮಳ ಏಲಕ್ಕಿದ್ದು. ಹೌದು, ತಿನ್ನುವಂತ ಆಗ್ತಾ ಇದೆ. ಆದರೆ ಬಿಸಿ ಉಂಟು. ಈಗ ನೆಕ್ಸ್ಟ್ ಇದು ಬಂತು ನೋಡಿ. ಹೌದು, ಸರಿಯಾಗಿ ಕರೆಕ್ಟ್ಲಿ ಬೇಗ ಮಾಡುವಂಥದ್ದು. ಒಂದು 1/4 ಗಂಟೆಯಲ್ಲಿ ಬರ್ಫಿ ರೆಡಿ. ಹೌದು, ಲೋ ಫ್ಲೇಮಲ್ಲಿ ಇಟ್ಟರು ಬೇಗ ಆಗುತ್ತೆ. ಹೌದು. ಓಕೆ, ಇವಾಗ ರೆಡಿ ಆಯ್ತಾ? ಇದು ಪ್ಲೇಟಲ್ಲಿ ಹಾಕಿ. ಓಕೆ, ಸರ್ವ್ ಮಾಡುವಂಥದ್ದು. ಸರ್ವ್ ಮಾಡೋದಲ್ಲ, ಪ್ಲೇಟಲ್ಲಿ ಹಾಕಿ ಆಮೇಲೆ 2 ಗಂಟೆ ರೆಫ್ರಿಜರೇಟರ್ ಇಡಬೇಕು. ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಕಟ್ ಮಾಡಿ ಸರ್ವ್ ಮಾಡುವಂಥದ್ದು. ಓಕೆ, ಸೊ ಇದು ಸ್ವಲ್ಪ ಕಷ್ಟದ್ದು. 2 ಗಂಟೆ ಕಾಯ್ಬೇಕು. ಇಲ್ಲ, ಕಟ್ ಮಾಡ್ಲಿಕ್ಕೆ ಕರೆಕ್ಟ್ಲಿ ಬರೋದು. ಹೌದು, ಅಲ್ಲ ಈಗ ಕೂಡ ಆಗುದಿಲ್ವಾ? ಆದರೆ ಸ್ವಲ್ಪ ಇದರಲ್ಲಿ ಒಳ್ಳೆ ಬರ್ತದೆ ಕಟ್ ಮಾಡಲಿಕ್ಕೆ. ಓಕೆ, ಇನ್ನೂ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ? ರೆಫ್ರಿಜರೇಟರ್ ಇಟ್ಟರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಆ್ಯಕ್ಚುಲಿ. ಹೌದು. ಈಗ ರವಾ ಬರ್ಫಿ ರೆಡಿ ಆಗಿದೆ. ಆದ್ರೆ ಇದು ತಣ್ಣಗೆ ಮಾಡಿ 2 ಗಂಟೆ ಫ್ರಿಜ್ ಅಲ್ಲಿ ಇಡಬೇಕು. ಸೊ ನಾನು ಅದಕ್ಕೋಸ್ಕರ 2 ಗಂಟೆ ವೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಮನೆಯಲ್ಲಿ ಮಾಡ್ಕೊಂಡು ತಗೊಂಡು ಬಂದಿದ್ದೀರಾ? ಸೊ 2 ಗಂಟೆ ಫ್ರಿಜ್ ಅಲ್ಲಿ ಇಟ್ಟಿರುವಂತದ್ದು ಕಟ್ ಮಾಡ್ಕೊಂಡು ತಗೊಂಡು ಬಂದಿದ್ದೇನೆ. ಓಕೆ, ಸೊ ಆ ರೀತಿ ಬರುತ್ತೆ ಅದು? ಈ ರೀತಿ ಬರ್ತದೆ. ಅದು ತಣ್ಣಗಾದ್ಮೇಲೆ ಇದನ್ನು ನಾವು ಇದರಲ್ಲಿ ಚಾಕುಲಿ ಕಟ್ ಮಾಡಿ ಶೇಪ್ ಅಲ್ಲಿ ಮಾಡಿದ್ದು ಮಾಡ್ಬೋದು. ಓಕೆ, ರವಾ ಬರ್ಫಿ ರೆಡಿ ಆಗಿದೆ. ಓಕೆ, 2 ಗಂಟೆ ಫ್ರಿಜ್ ಅಲ್ಲಿ ಇಟ್ಟಿರುವಂತಹ ರವಾ ಬರ್ಫಿ ಇದು. ಸೊ ಈ ತರ ಕಟ್ ಮಾಡಬೇಕು. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ನೋಡೋಕ್ಕೂ ತುಂಬಾ ಚೆನ್ನಾಗಿದೆ, ಆಸೆನೂ ಆಗ್ತಾ ಇದೆ ಖಂಡಿತ. ಆ್ಯಂಡ್ ಟೇಸ್ಟ್ ಅಂತೂ ನಾನು ಮತ್ತೆ ನೋಡ್ತೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ಪರಿಮಳ ಬೇರೆ ಬರ್ತಾ ಇದೆ ಆ್ಯಂಡ್ ಆಸೆ ಬೇರೆ ಆಗ್ತಾ ಇದೆ. ಜಾಸ್ತಿ ಟೈಮ್ ಇಲ್ಲ, ಖಂಡಿತ ಕೊಟ್ಟರೆ ಬೇರೆಯವರು ತಿಂತಾರೆ. ನೀವು ಮಾಡೋ ವಿಧಾನನ ನೋಡ್ಕೊಂಡು ಬನ್ನಿ. ರವೆ ಬರ್ಫಿ ತಯಾರಿಸುವ ವಿಧಾನ: ಮೊದಲು ಅರ್ಧ ಕಪ್ ತುಪ್ಪವನ್ನು ಬಿಸಿ ಮಾಡಿಕೊಂಡು 1 ಕಪ್ ರವೆಯನ್ನು ಹುರಿಯಿರಿ. ರವೆಯನ್ನು ಘಮ ಬರುವವರೆಗೂ ಹುರಿದು ರವೆಯ ಸಮ ಪ್ರಮಾಣದಷ್ಟು ಸಕ್ಕರೆ ಸೇರಿಸಿ ಹುರಿಯಿರಿ. ಸಕ್ಕರೆ ಕರಗಿದ ನಂತರ 1 ಕಪ್ ಹಾಲಿನ ಪುಡಿ ಹಾಕಿ ಹುರಿಯಿರಿ. ಬಳಿಕ 1 ಕಪ್ ಹಾಲು ಹಾಕಿ ಬೇಯಿಸಿ.
ಕೊನೆಯಲ್ಲಿ ಏಲಕ್ಕಿ ಪುಡಿ ಉದುರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಆ ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಗೋಡಂಬಿಯಿಂದ ಅಲಂಕರಿಸಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ರವೆ ಬರ್ಫಿ ತಯಾರು. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಂಡು ಪಟ್ಟ ವಾಪಸ್ ಬರ್ತೀನಿ. ಹ್ಯಾವ್ ಅ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ರುಚಿ. ನಮ್ಮ ಈ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಂತೋಷ್ ರೈಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ಹರುಣಾ ಮಸಾಲಾ, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಅಂತೆಯೇ ನಮ್ಮ ಸೆಕೆಂಡ್ ಡಿಶ್ ಕೂಡ ಖಂಡಿತವಾಗ್ಲೂ ಮಾಡೋಕೆ ನಾವು ರೆಡಿ ಆಗಿದ್ದೀವಿ. ರಾಧಾ ಮೇಡಮ್, ಏನು ಇದು ಸೆಕೆಂಡ್ ಡಿಶ್? ಸೆಕೆಂಡ್ ಡಿಶ್ ಸುವರ್ಣಗಡ್ಡೆಯ ಕೂಟ್ ಅಂತ ಹೇಳಿ. ಸುವರ್ಣಗಡ್ಡೆಯ ಕೂಟ್. ಸೊ ಮೈನ್ ಈ ಸುವರ್ಣಗಡ್ಡೆ. ಸೊ ಮಾಡೋಕೆ ಏನ್ ಬೇಕು ಫಸ್ಟ್ ನಿಮ್ಗೆ? ಫಸ್ಟಿಗೆ ನಾವು ಸುವರ್ಣಗಡ್ಡೆಯನ್ನು ಪೀಸ್ ಮಾಡಬೇಕು. ಓಕೆ, ನೀವು ಪೀಸ್ ಮಾಡಿ ಆಲ್ರೆಡಿ ತಂದಿದ್ದೀರಾ? ಅದಕ್ಕೆ ಉಪ್ಪನ್ನು ಫಸ್ಟಿಗೆ ತೊಳೆದ ಮೇಲೆ ಓಕೆ ಉಪ್ಪನ್ನು ಹಾಕಿ 3 hours ಇಡಬೇಕು. ಖಾಲಿ ಉಪ್ಪನ್ನು ಹಾಕಿ ತೊಳೆದ ಮೇಲೆ ಕಟ್ ಮಾಡಿ ತೊಳೆದು ಅದಕ್ಕೆ ಉಪ್ಪನ್ನು ಹಾಕಿ 3 hours ಇಡಬೇಕು. ಓಕೆ, ಆಮೇಲೆ ನೀರನ್ನೆಲ್ಲ ಸರಿ ಇದು ಮಾಡಿ ತೆಗಿಬೇಕು, ಹಿಂಡಿ ತೆಗಿಬೇಕು. ಓಕೆ, ಆಮೇಲೆ ಇದನ್ನು ಸುವರ್ಣಗಡ್ಡೆ ಇದನ್ನು ಪೀಸನ್ನು ಡೀಪ್ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಓಕೆ, ಅದೆಲ್ಲ ಮಾಡಿ ತಂದಿದ್ರೆ ಇನ್ನು ಮಾಡಬೇಕು. ಇನ್ನು ಮಾಡಬೇಕು. ಓಕೆ, ಡೀಪ್ ಫ್ರೈ ಮಾಡಬೇಕು. ಓಕೆ, ಸೊ ಇವಾಗ ಏನು ಬೇಕು? ಈಗ ಇದು ಕಾವಲಿ ಮತ್ತೆ ಎಣ್ಣೆ ಡೀಪ್ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡೋಕ್ಕೆ ಬಾಣಲೆ ಬೇಕಲ್ವಾ? ಇದಕ್ಕೆ ಆಯಿಲ್ ಹಾಕ್ಬೇಕಾ? ಆಯಿಲ್. ಓಕೆ, ನಾವು ಯೂಸ್ ಮಾಡ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಮತ್ತೆ ಏನು ಮಾಡುವಂಥದ್ದು? ಈಗ ಸುವರ್ಣಗಡ್ಡೆಯನ್ನು ಹಾಕಿ ಫ್ರೈ ಮಾಡೋದು. ಓಕೆ, ಸುವರ್ಣಗಡ್ಡೆಯನ್ನು ಹಾಕಿ ಅದಕ್ಕೆ ಡೀಪ್ ಫ್ರೈ ಮಾಡೋದು. ಸುವರ್ಣಗಡ್ಡೆಯನ್ನು ಓಕೆ, ಇದನ್ನು ಡೀಪ್ ಫ್ರೈ ಮಾಡಬೇಕಲ್ವಾ? ಡೀಪ್ ಫ್ರೈ. ಓಕೆ, ಮಕ್ಕಳು ಏನಾದರೂ ಹೆಲ್ಪ್ ಮಾಡ್ತಾರೆ ನಿಮಗೆ ಈ ಥರ ಮಾಡಬೇಕಾದ್ರೆ? ಇಲ್ಲ, ನೀವೇ ಮಾಡುವಂಥದ್ದು. ಹೆಲ್ಪಿಗೆ ಕರೆಯೋದಿಲ್ವಾ ನೀವು? ಇಲ್ಲ, ಅಂದರೆ ಅಷ್ಟು ನಮಗೆ ಟೈಮ್ಸ್ ಇರೋದಿಲ್ಲ. ಓಕೆ, ಬೇಗ ಬೇಗ ಮಾಡಬೇಕು ಮನೆಯಲ್ಲಿ. ಹೌದು, ಹೆಲ್ಪಿಗೆ ಕರೆದ್ರೆ ಸ್ವಲ್ಪ ಉಪದ್ರ ಮಾಡ್ತಾರೆ. ಹೌದು, ಸ್ವಲ್ಪ ಲೇಟ್ ಆಗುತ್ತೆ. ಹೆಸರು ಚೆನ್ನಾಗಿದೆ ನಿಮ್ಮದು, ರಾಧಾ ಅಂತ ಹೇಳಿ. ಥ್ಯಾಂಕ್ ಯು. ಮನೆಯಲ್ಲಿ ಯಾಕೆ ಇಟ್ಟದಂತ ಕೇಳಿಲ್ವಾ? ರಾಧೆ ದೇವರು ಅಂತ ಹೇಳಿದ್ರೆ ಮನೆಯವರಿಗೆ ಫೇವ್ರೇಟ್, ಹಾಗೆ ಇಟ್ರ? ನನ್ನ ಅಪ್ಪನಿಗೆ ಹಾಗೆ ಫೇವ್ರೇಟ್ ಇತ್ತು. ಹೌದಾ? ಅದಕ್ಕೋಸ್ಕರ ಇಟ್ಟಿದ್ದು. ಓಕೆ, ಮತ್ತೆ ಜಾಸ್ತಿ ಬ್ರೌನಿಶ್ ಬರಬೇಕು. ಓಕೆ, ಕ್ರಿಸ್ಪಿ ಆಗಿ ಇರಬೇಕು. ಹಾಂ, ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿದ್ರೆ. ಅದಂದ್ರೆ ನಾವು ಗ್ರೇವಿಗೆ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆದರೆ ತಿನ್ಲಿಕ್ಕೆ ಚೆನ್ನಾಗುತ್ತೆ. ಓಕೆ, ಕೆಲವರಿಗೆ ಅದು ಊಟ ಮಾಡುವ ಟೈಮಲ್ಲಿ ಕ್ರಿಸ್ಪಿ ಆಗಬೇಕಾದ್ರೆ ಅದನ್ನು ಗ್ರೇವಿಯನ್ನು ಬಿಸಿ ಮಾಡಿ ಊಟದ ಟೈಮಲ್ಲಿ ಮಿಕ್ಸ್ ಮಾಡಿ ತಿಂತಾರೆ. ಓಕೆ, ಓಕೆ. ಮತ್ತೆ ಕೆಲವರಿಗೆ ಸುವರ್ಣಗಡ್ಡೆ ಇಷ್ಟ ಇರೋದಿಲ್ಲ, ಬಟ್ ಇದರಲ್ಲಿ ಈ ಗ್ರೇವಿಯಲ್ಲಿ ಸುವರ್ಣಗಡ್ಡೆದಷ್ಟು ಗೊತ್ತಾಗೋದಿಲ್ಲ ತಿನ್ನುವಾಗ. ಈ ಕ್ರಿಸ್ಪಿ ಆಗಿದ್ರಿಂದ ಗ್ರೇವಿಯಲ್ಲಿ ಮಿಕ್ಸ್ ಆಗೋದಿಲ್ಲ, ಸೊ ಟೇಸ್ಟ್ ಬೇರೆ. ಆಯ್ತಾ ಇದು? ಆಯ್ತು. ಓಕೆ, ಕುಕಿಂಗ್ ಬಿಟ್ಟು ಬೇರೆ ಏನೋ ಹವ್ಯಾಸ ಇದೆ ನಿಮಗೆ? ನಾನು ಡ್ರಾಯಿಂಗ್ ಟೀಚರ್, ಡ್ರಾಯಿಂಗ್ ಮಾಡ್ತೇನೆ. ಡ್ರಾಯಿಂಗ್ ಯಾರ್ದೆಲ್ಲ ಮಾಡಿದ್ದಾರೆ ಚಿತ್ರ? ಸೀನರಿ. ಓಕೆ, ಸೀನರೀಸ್ ಎಲ್ಲ, ಅನಿಮಲ್ಸ್, ಮತ್ತೆ ಮಂಡಲ ಆರ್ಟ್, ಅದರಲ್ಲೆಲ್ಲ ಡಿಸೈನಿಂಗ್. ಓಕೆ, ಇದು ಆಯ್ತು, ರೆಡಿ ಆಯ್ತು ಇವಾಗ. ಓಕೆ, ಇನ್ನೇನು ಮಾಡುವಂಥದ್ದು? ಇನ್ನು ಸಾಸಿವೆ, ಕೊತ್ತಂಬರಿ ಎಲ್ಲ ಹುರಿಬೇಕು ಎಣ್ಣೆ. ಓಕೆ, ಸೊ ಇದಕ್ಕೆ ಈಗ ಎಣ್ಣೆ ಹಾಕ್ಬೇಕಾ? ಸ್ವಲ್ಪ ಎಣ್ಣೆ ಹಾಕಿ. ಓಕೆ, ಸ್ವಲ್ಪ ಸಾಕು. ಓಕೆ, ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ. 1 ಟೇಬಲ್ ಸ್ಪೂನ್ ಸಾಕು. ಓಕೆ, 1 ಟೇಬಲ್ ಸ್ಪೂನ್. ಆ್ಯಂಡ್ ಇದು ಕೂಡ ನಾವು ಅಗೇನ್ ಯೂಸ್ ಮಾಡ್ತಾ ಇರುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದು ಮಾಡಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಇಡಬೇಕಾ? ಇಲ್ಲ, ಈಗ ಎಣ್ಣೆ ಬಿಸಿ ಮಾಡೋ ತನಕ ಹೈ ಫ್ಲೇಮ್, ಅದನ್ನು ಲೋ ಫ್ಲೇಮಲ್ಲಿ ಮಾಡಿ ಕಾಯಿಸುವಂಥದ್ದು. ತೆಂಗಿನ ತುರಿ ಆಪ್ಷನಲ್.
ಆಪ್ಷನಲ್, ಬೇಕಾದ್ರೆ ಹಾಕ್ಬೋದು. ಹಾಕಿಲ್ಲ ಅಂತ ಹೇಳಿದ್ರೆ ಬರ್ತದೆ ತೆಂಗಿನ ತುರಿ. ಹಾಕಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕೂಡ ಯೂಸ್ ಮಾಡಬಹುದು ನಿಮಗೆ. ಐ ಮೀನ್ ಏನು ಹಾಳಾಗೋದಿಲ್ಲ, ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗೋದಿಲ್ಲ. ಹೌದು, ಹಾಕಿದ್ರೆ ಒಂದು ದಿವಸಕ್ಕೆ ಅಷ್ಟೇ. ಆದರೆ ಟೇಸ್ಟ್ ತೆಂಗಿನ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ. ನಾನೀಗ ಕೊತ್ತಂಬರಿ ಮತ್ತೆ ಮೆಂತೆ ಹಾಕಿದೆ. ಓಕೆ, ಈಗ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಓಕೆ, ಅದು ಕೂಡ ಅಷ್ಟೇ 1 ಟೇಬಲ್. ಅದು ಸ್ವಲ್ಪ ಕೊತ್ತಂಬರಿ ಜಾಸ್ತಿ. ಓಕೆ, ಸಾಸಿವೆ ಮತ್ತೆ ಮೆಂತೆ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್. ಆಮೇಲೆ ಮೆಂತೆ ಹಾಕಿದ್ರಾ? ಮೆಂತೆ ಹಾಕಿದೆ. ಕಾಯಿ ತುರಿ. ಓಕೆ, ಇದನ್ನು ಸಹ ಫ್ರೈ ಮಾಡಬೇಕು. ಮತ್ತೆ ಗ್ರೇವಿ ಸ್ವಲ್ಪ ದಪ್ಪ ಬರ್ತದೆ ತೆಂಗಿನ ತುರಿ ಹಾಕಿದ್ರೆ. ಇಲ್ಲಾಂದ್ರೆ ಗ್ರೇವಿ ಸ್ವಲ್ಪ ತೆಳು ಇರ್ತದೆ. ಹೌದು, ತೆಂಗಿನ ತುರಿ ಸ್ವಲ್ಪ ಕಾಯ್ಲಿಕ್ಕೆ ಲೇಟ್ ಅಲ್ಲ, ಹೈ ಫ್ಲೇಮಲ್ಲಿ ಇಡ್ಬೋದು. ಓಕೆ, ಬಟ್ ಕೊತ್ತಂಬರಿ ಮೆಂತೆ ಎಲ್ಲ ಬೇಗ ಇದಾಗ್ತದೆ, ಫ್ರೈ ಆಗ್ತದೆ. ಸೊ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಇತ್ತು. ಸ್ವಲ್ಪ ಇದಕ್ಕೆ ಅರೋಮಕ್ಕೆ ಹಿಂಗು ಹಾಕ್ತಾ ಇದ್ದೇನೆ. ಓಕೆ, ಹಿಂಗು ಮೇನ್. ಅಂಡ್ ನಿಮ್ಗೆ ಅಡುಗೆ ಮಾಡುವಾಗ ಬೋರ್ ಆಗ್ತದ? ಈಗ ಒಬ್ಬರೇ ಮಾಡ್ತಾ ಇಲ್ವಾ? ಬೋರ್ ಆದಾಗ ಏನಾದ್ರು ಸಾಂಗ್ ಏನಾದ್ರು ಹಾಕೊಂಡು ಕೇಳುವಂಥದ್ದು ಆ ಥರ ಏನಾದ್ರು? ಅಷ್ಟು ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅಡುಗೆಗೆ, ಅಂದ್ರೆ ಫಾಸ್ಟ್ ಮಾಡಿ ಫಿನಿಶ್ ಮಾಡೋದು ಹವ್ಯಾಸ ಆಗಿದೆ ನಿಮ್ಗೆ. ಓಕೆ, ಈಗ ಇದಾಯ್ತು. ಟೀಚರ್ಸ್ ಆದ್ರೆ ಹಾಗೇನೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ವರ್ಕಿಂಗ್ ಹಾಗೇನೆ. ಸೊ ಇದಕ್ಕೆ ಮೆಣಸು ಇದು ಮಾಡಲಿಕ್ಕೆ, ಗ್ರೈಂಡ್ ಮಾಡಲಿಕ್ಕೆ ನಾನು 3 ಉದ್ದ ಮೆಣಸು ಯೂಸ್ ಮಾಡಿದ್ದೆ. ಓಕೆ, ಮತ್ತು ಒಂದು 4 ಇಷ್ಟು ಮೆಣಸು ಯೂಸ್ ಮಾಡ್ತೇನೆ. ಆಮೇಲೆ ಅದಕ್ಕೆ ಬೇಕಾಗುವಷ್ಟು ಹುಳಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಬೇಕಾದ್ರೆ ಎಷ್ಟು ಬೇಕು ಅಷ್ಟು. ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಓಕೆ, ಇವಾಗ ಗ್ರೈಂಡ್ ಮಾಡಲಿಕ್ಕೆ ರೆಡಿ ಆಗಿದೆಯಾ? ಇದು ರೆಡಿ ಆಗಿದೆ. ಓಕೆ, ಇವಾಗ ಗ್ರೈಂಡ್ ಮಾಡೋದಾ? ಓಕೆ, ಸೊ ಇದನ್ನು ಇವಾಗ ಗ್ರೈಂಡ್ ಮಾಡುವಂಥದ್ದು. ನೀರು ಹಾಕ್ಬೇಕಾ? ನೀರು ಹಾಕಬೇಕು. ಹೌದು, ಎಷ್ಟು ಸ್ವಲ್ಪವಾ? ಸ್ವಲ್ಪ ಹಾಕಿ. ಸಾಕಾ? ಸಾಕು. ಸಾಕಾ? ಕಾವಲಿ ಇಡಬೇಕು. ಓಕೆ, ಓಕೆ, ಇವಾಗ ಗ್ರೈಂಡ್ ಮಾಡಿ ರೆಡಿ ಆಯಿತು. ಈಗ ಅದನ್ನು ಬಿಸಿ ಮಾಡಬೇಕಲ್ವಾ? ಇಲ್ಲ, ಒಗ್ಗರಣೆ ಹಾಕಿ. ಓಕೆ, ಒಗ್ಗರಣೆ ಹಾಕಬೇಕು. ಸೊ ಅದಕ್ಕೆ ಕಾವಲಿ ಇಡ್ತಾ ಇದ್ದೇನೆ. ಎಣ್ಣೆ ಹಾಕಿ. ಓಕೆ, ನಾವು ಯೂಸ್ ಮಾಡ್ತಾ ಇದ್ದೇವೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಓಕೆ, ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಹೇಗೆ ಆಪ್ಷನಲ್ಲ ಅಥವಾ? ಇಲ್ಲ, ಬೇಕು, ಬೇಕೇ ಬೇಕು. ಟೇಸ್ಟ್ ಬೇಕು, ಇಲ್ಲಾಂದ್ರೆ ಟೇಸ್ಟ್ ಸಿಗೋದಿಲ್ಲ. ಮತ್ತೆ ಇದು ಕರಿಬೇವು ಸೊಪ್ಪು ಹಾಕಿದ್ರೆ ಟೇಸ್ಟ್ ಬೇರೆನೇ ಬರ್ತದೆ. ಹೌದು, ತುಂಬ ಹೆಲ್ದಿ ಕರಿಬೇವು ಸೊಪ್ಪು. ಸೊ ಸಾಸಿವೆ ಪಟ ಅಂತ ಆದ್ಮೇಲೆ ಕರಿಬೇವು ಹಾಕಬೇಕು. ಅಂಡ್ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಒಳ್ಳೆಯದಲ್ವಾ? ಒಳ್ಳೇದು, ಹೌದು. ಕರ್ಸಿಲ್ಲ ಅಷ್ಟೇ. ಹೌದು. ಅದಾದ್ಮೇಲೆ ಇದಕ್ಕೆ ಮಸಾಲೆ ಹಾಕಿದೆ. ಓಕೆ, ನಾವು ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಹಾಕುವಂಥದ್ದು. ಸ್ವಲ್ಪ ನೀರು ಹಾಕಿ. ಓಕೆ, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಲ್ವ? ಸಾಕಾ? ಸಾಕು. ಸ್ವಲ್ಪ ಇದಕ್ಕೆ ಉಪ್ಪು ಹಾಕಬೇಕು. ಓಕೆ, ಸೊ ಇದಕ್ಕೆ ಇವಾಗ ಉಪ್ಪು ಹಾಕ್ಬೇಕಲ್ವಾ? ಉಪ್ಪು ಹಾಕಬೇಕು. ಹೊತ್ತು ಕುದಿಲಿ, ಗ್ರೇವಿ ಸ್ವಲ್ಪ ಇದು ಬರಬೇಕು.
ಇದು ಸ್ವಲ್ಪ ತೆಳು ಇದೆಯಲ್ಲ ದಪ್ಪ ಆಗಬೇಕು. ಸೊ ದಪ್ಪ ಆದ ನಂತರ ಸ್ವಲ್ಪ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕುವಂಥದ್ದು. ತುಂಬ ಹಾಕ್ಲಿಕ್ಕಿಲ್ಲ, ಯಾಕಂದ್ರೆ ಇದರಲ್ಲಿ ಉಪ್ಪಿದೆ. ಆಲ್ರೆಡಿ ನೀವು ಉಪ್ಪು ಹಾಕಿ ತಂದಿದ್ದೀರಾ? ಹಾಂ, ಕುದಿ ಬಂತು ಗ್ರೇವಿ. ಓಕೆ, ಇದನ್ನು ತೆಗಿವಂತು. ಗ್ರೇವಿ ಸಹ ದಪ್ಪ ಆಯಿತು. ಹಾಂ ಹಾಂ, ಆ ಗ್ರೇವಿದು ಪರಿಮಳ ಕೂಡ ಬರ್ತಾ ಇದೆ ಕುದಿ ಬರಬೇಕಾದ್ರೆ. ಸ್ವಲ್ಪ ಖಾರ ಅಲ್ವಾ? ಅಷ್ಟು ಖಾರ ಇಲ್ಲ, ಓಕೆ, ಅದಕ್ಕೆ ಕರೆಕ್ಟ್ ಇದೆ. ಖಾರ ಬೇಕು, ಹೆಚ್ಚು ಬೇಕಾದರೆ ಖಾರ ಇದು ಮೆಣಸನ್ನು ಹೆಚ್ಚು ಹಾಕ್ಬೋದು. ಕರಿಬೇವದ್ದು ಚಟ್ನಿ ಮಾಡ್ತೇವೆ, ಬೆಳ್ಳುಳ್ಳಿ ಚಟ್ನಿ ಮಾಡ್ತೇವೆ. ಹಾಗೆ ಇದು ಟೈಪ್ ಬೇರೆ ಟೈಪ್ ಅಲ್ಲಿ ಚಟ್ನಿ ಥರ. ಓಕೆ, ಈಗ ಇದೆ. ಓಕೆ, ಅದನ್ನು ನಾವು ಓದಿರುವಂಥದ್ದು ಡೀಪ್ ಫ್ರೈ ಮಾಡುವಂಥದ್ದು ಆಗೋದಲ್ವಾ? ಎಸ್. ಇವಾಗ ರೆಡಿ ಆಯ್ತಾ? ರೆಡಿ ಆಯ್ತು. ಓಕೆ, ಸರ್ವ್ ಮಾಡಲಿಕ್ಕೆ ಆಫ್ ಮಾಡಬೇಕೆ ಗ್ಯಾಸ್? ಆಫ್ ಮಾಡಿ ಸರ್ವ್ ಮಾಡಲಿಕ್ಕೆ ಇದರಲ್ಲಿ. ಓಕೆ, ಪರಿಮಳ ಬರ್ತಾ ಇದೆ ಘಮ ಘಮ ಅಂತ ಹೇಳಿ. ಅಂಡ್ ಅದು ಇದ್ರದ್ದು ಕೂಡ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹಿಂಗದ್ದು ಸಹ ಹೌದು, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಟೇಸ್ಟನ್ನು ನೋಡಿ ಹೇಳಬೇಕು ಯಾವ ರೀತಿ ಆಗಿದೆ ಅಂತ ಹೇಳಿ. ಪರಿಮಳ ನೋಡಿದಾಗ ಒಳ್ಳೇದಾಗಿದೆ ಅಂತ ಹೇಳಿ ಅನಿಸ್ತದೆ. ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಇರೋರಲ್ವಾ, ಖಂಡಿತ ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತ ಹೇಳಿ. ಸುವರ್ಣಗಡ್ಡೆ ಕೂಟು ರೆಡಿ. ಓಕೆ, ಸುವರ್ಣಗಡ್ಡೆಯ ಕೂಟ್ ರೆಡಿ ಆಗಿದೆ. ಖಂಡಿತ ಪರಿಮಳ ಬರ್ತಾ ಇದೆ ಆ್ಯಂಡ್ ಆಸೆನೂ ಆಗ್ತಾ ಇದೆ. ಜಾಸ್ತಿ ಹೊತ್ತು ಕಾಯೋಕ್ಕಾಗೋದಿಲ್ಲ. ಮಾಡೋ ವಿಧಾನನ ನೀವು ನೋಡ್ಕೊಂಡು ಬನ್ನಿ. ಸುವರ್ಣಗಡ್ಡೆಯ ಕೂಟು ತಯಾರಿಸೋ ವಿಧಾನ. ಮೊದಲು ಸುವರ್ಣಗಡ್ಡೆಯ ಹೋಳುಗಳನ್ನು ಉಪ್ಪು ಬೆರೆಸಿದ ನೀರಿನಲ್ಲಿ 2 ರಿಂದ 3 ಗಂಟೆಗಳ ಕಾಲ ನೆನೆಯಲು ಇಟ್ಟು ಸೋಸಿ ತೆಗೆಯಿರಿ. ನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಧನಿಯಾ, ಮೆಂತೆ, ಸಾಸಿವೆಯನ್ನು ಹುರಿದು ತೆಂಗಿನ ತುರಿ, ಹಿಂಗು ಸೇರಿಸಿ ಹುರಿಯಿರಿ. ಆನಂತರ ಹುರಿದ ಒಣಮೆಣಸು, ಹುಣಸೆ ಹಣ್ಣು ಸೇರಿಸಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಕರಿದ ಸುವರ್ಣಗಡ್ಡೆ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಸುವರ್ಣಗಡ್ಡೆಯ ಕೂಟು ಅನ್ನದೊಂದಿಗೆ ಸವಿಯಲು ಸಿದ್ಧ. ಎಸ್, ಸುವರ್ಣಗಡ್ಡೆ ಕೂಟ್ ಮತ್ತು ರವೆ ಬರ್ಫಿ ತುಂಬ ಚೆನ್ನಾಗಿ ರೆಡಿ ಆಗಿದೆ. ಆ್ಯಂಡ್ ಅದು ಕಾಯ್ತಾ ಇದೆ ನನ್ನನ್ನು ತಿನ್ನು ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಿಕೊಟ್ಟಿದ್ದಕ್ಕೆ. ತುಂಬಾ ಡಿಶಸ್ ಆ್ಯಂಡ್ ನಾವು ಟೇಸ್ಟ್ ಮಾಡಿ ನೋಡೋಣ. ನಮ್ಮ ಪ್ರೋಗ್ರಾಮ್ಗೆ ಬಂದು ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯ್ತಾ? ಈಗೇನೆ ಖುಷಿಯಾಗಿರಿ ಆ್ಯಂಡ್ ಖುಷಿಯಾಗಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಯಾರಿಗೂ ಗೊತ್ತಿಲ್ಲದ ನೀವೇ ಕಂಡುಹಿಡಿದಂತಹ ರವೆ ಬರ್ಫಿಯನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇವಾಗ ಟೇಸ್ಟ್ ಮಾಡೋಣ. ಓಕೆ, ಸುವರ್ಣಗಡ್ಡೆಯ ಕೂಟನ್ನು ಟೇಸ್ಟ್ ಮಾಡೋಣ. ನೀವು ಕೂಡ ಮಾಡಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಗ್ರೇವಿ ಕೂಡ ನಿಮಗೆ ತಿನ್ನಬೇಕಾದ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ರಿ ಅದು ಕೂಡ ಸಿಗ್ತಾ ಇದೆ. ಆ್ಯಂಡ್ ನಮಗೆ ಮಾತ್ರ ಸುವರ್ಣಗಡ್ಡೆ ಸಿಗ್ತಾ ಇದೆ ತಿನ್ನಬೇಕಾದ್ರೆ. ಸೊ ನೀವು ಮೀಲ್ಸ್ ಜೊತೆಗೆ ಆ್ಯಡ್ ಮಾಡಬೇಕಾದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿದಲ್ವಾ? ಮೀಲ್ಸ್ ಜೊತೆಗೆ ಆ್ಯಡ್ ಮಾಡಬೇಕಾದ್ರೆ ಅದು ಗೊತ್ತಾಗೋದಿಲ್ಲ, ಸುವರ್ಣಗಡ್ಡೆ ಸಿಗೋದಿಲ್ಲ. ಸೊ ಇದು ನೀವು ಹೇಳಿದಾಗೆ ಮೀಲ್ಸ್ ಜೊತೆನೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ರವೆ ಬರ್ಫಿ ತಿನ್ನೋಣ. ಓಕೆ, ತಿನ್ನಿ. ಇದು ಸ್ವೀಟ್. ಓಕೆ, ಅದು ಸ್ವಲ್ಪ ಖಾರ. ಊಟ ಮಾಡಲಿಕ್ಕೆ ಇದೊಂದು ಫ್ಯಾಬ್ಯುಲಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಕೂತು ಈಗ ಖಾಲಿ ಮಾಡ್ತೇನೆ ಎಲ್ಲ. ನೀವು ಕೂಡ ಟೇಸ್ಟ್ ಮಾಡಿ, ನಿಮಗೆ ಹೇಗೆ ಅನಿಸ್ತು? ಮನೆಯಲ್ಲಿ ಮಾಡಬೇಕಾದ್ರೆ ಈ ರೀತಿಯ ಬರ್ತದೆ ಅಥವಾ ಸೇಮ್ ಬರ್ತದೆ? ಸೊ ಬ್ಯೂಟಿಫುಲ್ ಆಗಿದೆ. ನನಗೆ ತುಂಬ ಖುಷಿ ಆಯಿತು. ನನ್ನ ಖಾರವನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಜಾಸ್ತಿ. ಸೊ ಹಾಗಾಗಿ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಜಾಸ್ತಿ ಸ್ವೀಟು ಕೂಡ ಇಲ್ಲ. ಸೊ ಗೋಡಂಬಿ ಸಿಕ್ಕಿದಾಗ ಇನ್ನೂ ಟೇಸ್ಟಿ ಆಗಿರುತ್ತೆ.
ಓಕೆ, ಇಷ್ಟು ಚೆನ್ನಾಗಿರೋ ಅಡುಗೆಯನ್ನು ಖಂಡಿತವಾಗ್ಲೂ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ ನನಗೆ ತುಂಬ ಚೆನ್ನಾಗಿರೋ ಒಂದು ಸ್ವೀಟನ್ನು ಕೊಟ್ಟಿದ್ರಿ. ಅದಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ, ಅಂತೆ ಸಂತೋಷ್ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಕೂಡ ಚಿಕ್ಕ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಹೇಳಿಕೊಟ್ಟಿದ್ದಕ್ಕೆ. ಇದಷ್ಟೇ, ಇನ್ನಷ್ಟು ಖುಷಿಯಾಗಿರಿ ಆ್ಯಂಡ್ ಇನ್ನಷ್ಟು ಖುಷಿಯಾಗಿರೋ ಅಡುಗೆಯನ್ನು ಹೇಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರೋ 2 ಡಿಶಸ್ ತಿಂದಿದ್ವಿ ಆ್ಯಂಡ್ ಟೇಸ್ಟ್ ಕೂಡ ಮಾಡಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ರವೆ ಬರ್ಫಿ ಅಂತೂ ನನಗೆ ತುಂಬಾ ಖುಷಿ ಆಯಿತು. ತಿಂತಾನೆ ಇರಬೇಕು ಅಂತ ಅನಿಸ್ತಾ ಇದೆ. ನಾನು ಖಂಡಿತ ತಿಂತಾನೆ ಇರ್ತೀನಿ. ಆ್ಯಂಡ್ ನೀವು ಮಾಡೋಕ್ಕೆ ಟ್ರೈ ಮಾಡ್ತಾ ಇರಿ ಆ್ಯಂಡ್ ಮಾಡ್ತಾ ಇರಿ. ತುಂಬಾ ಚೆನ್ನಾಗಿದೆ. ಸೊ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಸಿ ಯು ಆ್ಯಂಡ್ ಬಾಯ್. ಕೀಪ್ ವಾಚಿಂಗ್ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.